ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವ ತುಳುನಾಡಿನ ದೇವ ಸಾನ್ನಿಧ್ಯಗಳಲ್ಲಿ ವಿಶೇಷ ಕಾರಣಿಕ ಶಕ್ತಿಯನ್ನ ಹೊಂದಿಕೊಂಡು ಪ್ರಸಿದ್ಧಿಯನ್ನ ಪಡೆದಿರುವ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ರಾಮಕುಂಜ ಗ್ರಾಮದ ಶ್ರೀ ಕ್ಷೇತ್ರ ಕೊಂಡಪ್ಪಾಡಿ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ. ದಟ್ಟ ಹಸಿರು ಕಾನನದ ನಡುವೆ ವಿರಾಜಮಾನವಾಗಿ ಶೋಭಿಸುತ್ತಿರುವ ಶ್ರೀ ಕ್ಷೇತ್ರದ ಪ್ರಧಾನ ದೇವರಾದ ಅನಂತ ಪದ್ಮನಾಭ ಸ್ವಾಮಿಯು ಸುತ್ತ ಹತ್ತೂರಿನ ಭಕ್ತರ ಆರಾಧ್ಯ ಮೂರ್ತಿಯಾಗಿ ಮೆರೆಯುತ್ತಿದ್ದಾನೆ. ಸಂತಾನ ಭಾಗ್ಯ ಒದಗಿಸುವ ಪುಣ್ಯ ತಾಣವೆಂದೇ ಪ್ರಸಿದ್ಧಿ ಪಡೆದಿರುವ ಕ್ಷೇತ್ರದಲ್ಲಿ ಇದೀಗ ಬ್ರಹ್ಮ ಕಲಶೋತ್ಸವದ ಸಂಭ್ರಮ ಮನೆ ಮಾಡಿದೆ. ಫೆಬ್ರವರಿ 27ರಿಂದ ಮಾರ್ಚ್ 2ರವರೆಗೆ ವಿವಿಧ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಕ್ಷೇತ್ರದಲ್ಲಿ ಬ್ರಹ್ಮಕಲಶ ಮಹೋತ್ಸವ ನಡೆಯಲಿದೆ. ಕ್ಷೇತ್ರದ ಆರಾಧ್ಯ ಮೂರ್ತಿಯಾಗಿರುವ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯು ಕೇರಳದ ಅನಂತಪುರದಿಂದಲೇ ಕೊಂಡಪ್ಪಾಡಿ ಕ್ಷೇತ್ರಕ್ಕೆ ಆಗಮಿಸಿ ಇಲ್ಲಿ ನೆಲೆಸಿದ್ದಾನೆ ಎನ್ನುವುದು ಕ್ಷೇತ್ರದ ಬಗ್ಗೆ ಇರುವ ನಂಬಿಕೆ. ಈ ದೇವಸ್ಥಾನವು ಶಿವಳ್ಳಿ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಪರ್ಲತ್ತಾಯ ಎನ್ನುವ ಕುಲಕ್ಕೆ ಸಂಬಂಧಿಸಿದ ಕ್ಷೇತ್ರ. ಕ್ಷೇತ್ರದಲ್ಲಿ ತೀರ್ಥಕೆರೆಯೊಂದಿದ್ದು ಪ್ರತಿ ವರ್ಷ ಆಷಾಢ ಅಮಾವಾಸ್ಯೆಯೆಂದು ತೀರ್ಥ ಸ್ನಾನ ನಡೆಯುತ್ತದೆ. ಯಾರಿಗೆ ಸಂತಾನ ಭಾಗ್ಯವಿಲ್ಲವೋ ಅಂತಹ ದಂಪತಿಗಳು ಆಷಾಢ ಅಮಾವಾಸ್ಯೆಯೆಂದು ಕ್ಷೇತ್ರಕ್ಕೆ ಬಂದು ಇಲ್ಲಿನ ತೀರ್ಥಕೆರೆಯಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ನಿಂತು ಪ್ರಾರ್ಥಿಸಿದಾಗ ಅವರಿಗೆ ಸಂತಾನ ಭಾಗ್ಯ ಒದಗಿ ಬರುತ್ತದೆ ಎನ್ನುವುದು ಕ್ಷೇತ್ರದ ಬಗ್ಗೆ ಇರುವ ನಂಬಿಕೆ. ಹಿಂದಿನ ಕಾಲದಲ್ಲಿ 600-700 ವರ್ಷದ ಹಿಂದೆ ಪರ್ಲತ್ತಾಯ ವಂಶಸ್ಥರು ಅನಂತ ಶಯನದಲ್ಲಿ ಅರ್ಚಕರಾಗಿದ್ದರು. ಅರ್ಚಕರಾಗಿರುವ ಸಂದರ್ಭದಲ್ಲಿ ಅಲ್ಲಿ ಎಷ್ಟೋ ವರ್ಷ, ಅಲ್ಲಿ 12 ವರ್ಷಕ್ಕೆ ಒಂದು ಸಲ ಕೊಡೆ ಕೊಡುವುದಂತ ಸಂಪ್ರದಾಯ ಉಂಟು. ಆ ಸಂಪ್ರದಾಯ 24 ವರ್ಷ ಆಗುವಾಗಲೂ ಅವರಿಗೆ ಆ ಒಂದು ಊರಿಗೆ ಬರುವಂತಹ ಮನಸ್ಸಾಯಿತು. ಅಷ್ಟೊತ್ತಿಗೆ ರಾಜನ ಅನುಜ್ಞೆಯನ್ನು ಪಡೆದು ಅವರು ಬರಲಿಕ್ಕೆ ಆಗಲಿಲ್ಲ. ಆ ರಾಜನಿಂದ ಅನುಜ್ಞೆಯನ್ನು ಮೀರಿ ಅಲ್ಲಿಂದ ಸೀದಾ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ಜಾಗದಲ್ಲಿ ಬರುವಾಗ, ರಾತ್ರಿ ಹೊರಟು ಈ ಜಾಗದಲ್ಲಿ ಬರುವಾಗ ಬೆಳಿಗ್ಗೆ ಆಗ್ತದೆ. ಅಷ್ಟೊತ್ತಿಗೆ ಅವರು ತನ್ನ ಕೈಯಲ್ಲಿ ಹಿಡಿದಂತಹ ಕೊಡೆಯನ್ನು ಈ ಜಾಗದಲ್ಲಿ ಇರುವಾಗ ಅದನ್ನು ತೆಗಿಲಿಕ್ಕೆ ಅವರಿಗೆ ಆಗಲಿಲ್ಲ. ಈ ಜಾಗದಲ್ಲಿ ಆ ಅನಂತ ಪದ್ಮನಾಭ ಸ್ವಾಮಿ ನೆಲೆಯಾಗಿದ್ದಾನೆ ಅಂತೇಳಿ ಅಶರೀರವಾಣಿಯಾದ ಕಾರಣ ಇಲ್ಲಿ ಅನಂತ ಶಯನದಿಂದ ಬಂದಂತಹ ಅನಂತ ಪದ್ಮನಾಭ ದೇವರು ಈ ಜಾಗದಲ್ಲಿ ನೆಲೆಯಾಗಿದ್ದಾರೆ ಅಂತೇಳಿ ಇತಿಹಾಸ. ಇಲ್ಲಿ ಕರ್ಕಾಟಕ ಮಾಸದ ಅಮಾವಾಸ್ಯೆ, ಆಟಿ ಅಮಾವಾಸ್ಯೆ ವಿಶೇಷ ಪೂಜೆ ಅಂದರೆ ಸಂತಾನ ಪ್ರಾರ್ಥನೆ ಅಂತ ಹೇಳಿಕೊಂಡು ಇಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದು ದಂಪತಿಗಳು ಇಲ್ಲಿ ಕೆರೆಯಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಿಂದ ಅವರು ಇಲ್ಲಿ ಒಂದು ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿ ದೇವರ ನಡೆಯಲ್ಲಿ ನಿಂತು ಅವರಿಗೆ 3 ಹಿಡಿ ಅಕ್ಕಿಯನ್ನು ಪ್ರಸಾದ ಕೊಡ್ತೇವೆ. ಆ 3 ಹಿಡಿ ಪ್ರಸಾದವನ್ನು ಅವರು ಬಿಳಿತಿಗೆ ಅಕ್ಕಿಗೆ ಸೇರಿಸಿ ಮತ್ತೆ ಅದನ್ನು ಪುನಃ 3 ದಿನ ಅವರು ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ಅದನ್ನು ಆಮೇಲೆ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡಿ ಸಂತಾನ ಆದ ನಂತರ ತೊಟ್ಟಿಲು ಮಗು ಮತ್ತು ಮಗುವನ್ನು ಈ ಸನ್ನಿಧಾನಕ್ಕೆ ಅರ್ಪಣೆ ಮಾಡಿ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವುದು. ವಿಶೇಷವಾಗಿ ಈಗಿನ ಕೆಲವು ಒಂದು ಬ್ರಹ್ಮಕಲಶ ಆದ ನಂತರ ನಾವು ಮಾರ್ಚ್ 1 ಕುಂಭಮಾಸ 17ಕ್ಕೆ ಇಲ್ಲಿ ಪ್ರತಿಷ್ಠಾ ದಿನಾಚರಣೆ ಮತ್ತು ಮೊನ್ನೆ ಇತ್ತೀಚೆಗಿಂದ ಈ ವರ್ಷದಿಂದ ನಾವು ಇದು ಪ್ರತಿಷ್ಠಾ ದಿವಸ ಆಚರಣೆ, ಆಮೇಲೆ ಅನಂತ ಚತುರ್ದಶಿ ವ್ರತ ಆಚರಣೆ, ಆಮೇಲೆ ನವರಾತ್ರಿ ದಿವಸ 1 ದಿವಸ ದುರ್ಗಾ ಹೋಮ, ಧನುರ್ಮಾಸದಲ್ಲಿ ಭಜನೋತ್ಸವ ಕಾರ್ಯಕ್ರಮ, ಇಷ್ಟು ಇಲ್ಲಿ ನಡೆಯುವಂಥ ವಿಶೇಷ ಕಾರ್ಯಕ್ರಮ. ನಿತ್ಯ ಪೂಜೆ, ಒಂದು ಹೊತ್ತಿನ ಪೂಜೆ ಇಲ್ಲಿ ನಡೀತದೆ. ಪರಿವಾರ ದೇವತೆಗಳು ಅಂತ ಹೇಳಿದರೆ ಅನಂತ ಪದ್ಮನಾಭ ಸ್ವಾಮಿ, ಸಪರಿವಾರ ಲಕ್ಷ್ಮೀನಾರಾಯಣ ದೇವರು, ಆಮೇಲೆ ಶಾಲಿಗ್ರಾಮ, ಆಮೇಲೆ ದುರ್ಗಾ ಪರಮೇಶ್ವರಿ, ಮಹಾಗಣಪತಿ, ದೇವರಿಂದ ಅನಂತಶಯನದಿಂದ ದೇವರೊಟ್ಟಿಗೆ ಬಂದಂತಹ ದೈವ ಮಲಯಾಳ ಚಾಮುಂಡಿ, ಆಮೇಲೆ ರಕ್ತೇಶ್ವರಿ, ಬ್ರಹ್ಮರು, ಪಂಜುರ್ಲಿ, ಕಲ್ಲುರುಟಿ, ಗುಳಿಗ, ಕಿರಾತರೂಪಿ ವನದೇವತೆ, ನಾಗದೇವರು. ಕ್ಷೇತ್ರವು 2002ರಲ್ಲಿ ಸಂಪೂರ್ಣವಾಗಿ ಜೀರ್ಣೋದ್ಧಾರಗೊಂಡು ಶಿಲಾಮಯವಾಗಿ ನಿರ್ಮಾಣಗೊಂಡಿತ್ತು. ಇದೀಗ ಸುಮಾರು 20 ವರ್ಷಗಳ ಬಳಿಕ ದೇವರ ಸಾನ್ನಿಧ್ಯ ವೃದ್ಧಿಗಾಗಿ ಪ್ರಶ್ನಾ ಚಿಂತನೆ ನಡೆಸಿ ಕೆಮ್ಮಿಂಜ ನಾಗೇಶ ತಂತ್ರಿಗಳ ನೇತೃತ್ವದಲ್ಲಿ ವಿವಿಧ ಪರಿಹಾರ ಕಾರ್ಯಗಳನ್ನು ನೆರವೇರಿಸಲಾಗಿದೆ. ಪರಿವಾರ ದೈವಗಳ ಸಾನ್ನಿಧ್ಯ, ಕಟ್ಟೆಗಳ ಜೀರ್ಣೋದ್ಧಾರ, ನಾಗದೇವರ ನೂತನ ಬಿಂಬ ಪ್ರತಿಷ್ಠೆ ನಡೆಸಲು ನಿರ್ಧರಿಸಲಾಗಿದ್ದು ಅದರಂತೆ ಅಭಿವೃದ್ಧಿ ಕಾಮಗಾರಿಗಳೆಲ್ಲವೂ ನಡೆದಿವೆ. ಸಾಮಾನ್ಯ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಚಿಕ್ಕಮಗಳೂರು, ಅದೇ ರೀತಿ ಕಾಸರಗೋಡು ಜಿಲ್ಲೆಗಳಲ್ಲಿ ಎಲ್ಲ ಹೆಚ್ಚಿನ ಭಕ್ತವೃಂದದವರಿಗೆ ಪರಿಚಯ ಇರತಕ್ಕಂತಹ ಒಂದು ದೇವಸ್ಥಾನ. ವಿಶೇಷವಾಗಿ ಇಲ್ಲಿ ಆಟಿ ಅಮಾವಾಸ್ಯೆ ಅನ್ನುವಂಥದ್ದು, ಆಷಾಢ ಅಮಾವಾಸ್ಯೆ ಅನ್ನುವಂಥದ್ದು ಬಹಳ ಪ್ರಸಿದ್ಧಿ ಪಡೆದಂತಹ ಒಂದು ಉತ್ಸವ. ಅದು ಯಾಕೆ ಪ್ರಸಿದ್ಧಿಯನ್ನು ಪಡೆದಿದೆ ಅಂತ ಹೇಳಿದರೆ, ಯಾರು ಸಂತಾನ ಇಲ್ಲದಂತಹ ಅಂದರೆ ಮಕ್ಕಳಿಲ್ಲದಂತಹ ಯಾರು ದಂಪತಿಗಳಿರ್ತಾರೋ ಅಂತಹ ದಂಪತಿಗಳಿಗೆ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಮುಂದುಗಡೆ ಆಟಿ ಅಮಾವಾಸ್ಯೆಯ ದಿನ ಬಂದು ಇಲ್ಲಿ ಒದ್ದೆ ಬಟ್ಟೆಯಲ್ಲಿ ನಿಂದು ಇಲ್ಲಿಯ ತೀರ್ಥಕೆರೆಯಲ್ಲಿ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿ ನಿಂದು ಪ್ರಾರ್ಥಿಸಿದಾಗ ಅವರಿಗೆ ದೇವರ ಅನುಗ್ರಹವನ್ನು ಪ್ರಾಪ್ತಿ ಮಾಡಿಕೊಟ್ಟು
ಅವರಿಗೆ ಸಂತಾನ ಆಗ್ತದೆ ಅಂತ ಹಲವಾರು ವರ್ಷಗಳ ಇತಿಹಾಸ ಇದೆ. ಸಾಧಾರಣ ಪ್ರತಿ ವರ್ಷ ಒಂದು 60-70 ದಂಪತಿಗಳು ಎಲ್ಲೆಲ್ಲಿಂದ ಇಲ್ಲಿಗೆ ಬಂದು ಪ್ರಾರ್ಥಿಸಿ ಹೋಗ್ತಾರೆ. ಅದೇ ರೀತಿ ಮುಂದಿನ ವರ್ಷಗಳಲ್ಲಿ ಅದೆಷ್ಟೋ ಮಂದಿ ಹರಕೆ ಸಲ್ಲಿಸಲಿಕ್ಕೆ ಕೂಡ ಇಲ್ಲಿಗೆ ಬಂದು ಹೋಗ್ತಾರೆ. ಹೀಗೆ ಬಹಳ ಪ್ರಸಿದ್ಧಿ ಪಡೆದಿರ್ತಕ್ಕಂತಹ ದೇವಸ್ಥಾನ. 2002ರಲ್ಲಿ ಇಲ್ಲಿ ಬ್ರಹ್ಮಕಲಶೋತ್ಸವ ನಡೆಯಿತು. ಆ ಹೊತ್ತಿಗೆ ಈ ದೇವಸ್ಥಾನ ಬಹಳ ಒಂದು ಜೀರ್ಣಾವಸ್ಥೆಯಲ್ಲಿತ್ತು. ಜೀರ್ಣಾವಸ್ಥೆಯಲ್ಲಿದ್ದಂತಹ ಈ ದೇವಸ್ಥಾನ ಹಲವಾರು ಊರಿನ ಪರವೂರ ಭಕ್ತರು ಮತ್ತು ವಿಶೇಷವಾಗಿ ಈ ದೇವಸ್ಥಾನ ಪರ್ಲತ್ತಾಯ, ಶಿವಳ್ಳಿ ಬ್ರಾಹ್ಮಣರಲ್ಲಿ ಪರ್ಲತ್ತಾಯ ಅನ್ನುವಂತಹ ಒಂದು ಕುಲ ಇದೆ. ಆ ಕುಲಕ್ಕೆ ಸಂಬಂಧಪಟ್ಟಂತಹ ಆರಾಧ್ಯ ದೇವರಿಲ್ಲಿ. ಅಂತಹ ಅವರೆಲ್ಲ ಇಡೀ ದೇಶದಾದ್ಯಂತ ಇದ್ದಾರೆ. ಅಂತಹ ದೇಶದಾದ್ಯಂತ ಇರತಕ್ಕಂತಹ ಭಕ್ತರು ಕೂಡ ಈ ಬ್ರಹ್ಮಕಲಶ ಅಥವಾ ಇನ್ನಿತರ ಪ್ರಾರ್ಥನಾ ದಿನಗಳಲ್ಲಿ ಇಲ್ಲಿಗೆ ಆಗಮಿಸ್ತಾರೆ. ಅವರ ವಿಶೇಷವಾದಂಥ ನೆರವು ಹಾಗೂ ರಾಮಕುಂಜದ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳ ಭಕ್ತರ ನೆರವು, ಹೀಗೆ ಎಲ್ಲ ಊರ ಪರವೂರ ಮಂದಿಯ ನೆರವಿನಿಂದಾಗಿ 2002ರಲ್ಲಿ ಈ ಸುತ್ತು ಗೋಪುರ, ಅದೇ ರೀತಿ ಶಿಲಾಮಯ ದೇವಸ್ಥಾನ ಇದೆಲ್ಲ ಆಯಿತು. ಇದೀಗ 21 ವರ್ಷಗಳ ಬಳಿಕ ಮತ್ತೆ ಇಲ್ಲಿ ಬ್ರಹ್ಮಕಲಶೋತ್ಸವ ಸಾನ್ನಿಧ್ಯ ವೃದ್ಧಿಗಾಗಿ ನಡೀತಾ ಇದೆ. ಈ ಮೂಲಕ ಸರಿಸುಮಾರು 21 ವರ್ಷಗಳ ಬಳಿಕ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವದ ಸಂಭ್ರಮ ಮನೆ ಮಾಡಿದೆ. ಕಾಣಿಯೂರು ಮಠಾಧೀಶ ಶ್ರೀ ವಿದ್ಯಾವಲ್ಲಭ ತೀರ್ಥ ಶ್ರೀಪಾದರ ಆಶೀರ್ವಾದಗಳೊಂದಿಗೆ ಕ್ಷೇತ್ರದಲ್ಲಿ ಬ್ರಹ್ಮಕಲಶೋತ್ಸವ ಮಹೋತ್ಸವ ಸಂಭ್ರಮ ಸಡಗರದಿಂದ ನಡೆಯಲಿದ್ದು, ಬೇಕಿರುವ ಸರ್ವ ವ್ಯವಸ್ಥೆಗಳನ್ನು ಕೂಡ ಬ್ರಹ್ಮಕಲಶ ಮಹೋತ್ಸವ ಸಮಿತಿ, ಪರ್ಲತಾಯ ಪ್ರತಿಷ್ಠಾನ ಹಾಗೂ ಊರ ಭಕ್ತಾದಿಗಳು ಮಾಡಿಕೊಂಡಿದ್ದಾರೆ. ಕಳೆದ 1 ವರ್ಷದಲ್ಲಿ ನಮ್ಮ ಪ್ರಶ್ನಾ ಚಿಂತನೆ ಮೂಲಕ ಹಲವಾರು ವಿಷಯಗಳು ಕಂಡುಬಂದವು. ಅದಕ್ಕೆಲ್ಲ ಪರಿಹಾರವನ್ನು ನಾವು ಒಂದು ಕ್ರಮ ಪ್ರಕಾರವಾಗಿ ಮಾಡಿ ಈಗ ಈ ತಿಂಗಳ ಫೆಬ್ರವರಿ 27, 28, ಮಾರ್ಚ್ 1 ಮತ್ತು 2ಕ್ಕೆ ಬ್ರಹ್ಮಕಲಶವನ್ನು ಮಾಡುವುದು ಅಂತ ಎಲ್ಲ ತೀರ್ಮಾನ ಮಾಡಿದ್ದೇವೆ. ಅದಕ್ಕೆಲ್ಲ ನಮ್ಮ ಊರ ಪರವೂರ ಮಹನೀಯರ ಎಲ್ಲರ ಸಹಕಾರ, ಭಕ್ತ ವೃಂದದ ಸಹಕಾರ ಸಿಗಬೇಕು. ಅದೇ ರೀತಿ ನಮ್ಮ ಕುಟುಂಬಸ್ಥರು ಸಹಾಯ ಮಾಡಲಿಕ್ಕೆ ತುಂಬ ಮುಂದೆ ಬಂದಿದ್ದಾರೆ. ಇವರೆಲ್ಲ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಕೈಗೊಂಡಿದ್ದೇವೆ. ಇದಕ್ಕೆಲ್ಲರೂ ಬಂದು ಎಲ್ಲರೂ ತಮ್ಮ ಸಹಕಾರ ನೀಡಿ ದೇವರ ಒಂದು ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕ ನಾನು ಕೇಳಿಕೊಳ್ತೇನೆ. ಹೀಗೆ ಸರ್ವರ ಸಹಕಾರದಿಂದ ಫೆಬ್ರವರಿ 27ರಿಂದ ಮಾರ್ಚ್ 2ರವರೆಗೆ ಕ್ಷೇತ್ರದಲ್ಲಿ ಬ್ರಹ್ಮಕಲಶ ಮಹೋತ್ಸವ ಸಂಪನ್ನಗೊಳ್ಳಲಿದೆ. ಈ ಮೂಲಕ ಕ್ಷೇತ್ರದ ಸಾನ್ನಿಧ್ಯ ಶಕ್ತಿಯು ಇನ್ನಷ್ಟು ವೃದ್ಧಿಯಾಗಿ ಮತ್ತಷ್ಟು ಭಕ್ತಾದಿಗಳ ಸಕಲ ಸಂಕಷ್ಟಗಳು ನಿವಾರಣೆಯಾಗಿ ಭಕ್ತರ ಪಾಲಿಗೆ ಶಾಂತಿ ನೆಮ್ಮದಿ ಲಭಿಸಲಿದೆ. ಸದಾಶಿವ ಶೆಟ್ಟಿ ಮಾರಂಗ, ಸುಧಾಕರ್ ಪಡೀಲ್ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಆಹ್ಲಾದಕರ ಅನುಭವ, ತಾಜಾತನ ಹಾಗೂ ರುಚಿಯೊಂದಿಗೆ ನಿಮ್ಮ ಮನಸ್ಸನ್ನ ಮುದಗೊಳಿಸಲು ಬಳಸಿ ವಿದ್ಯಾ ಕಾಫಿ. ಫಾರ್ ಎನ್ಕ್ವೈರಿ ಕಾಂಟ್ಯಾಕ್ಟ್ 08041722212 42100916. For trading and distribution contact 6366033581. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.